ಚಕ್ರಪಾಣಿ ಗೋಪಿನಾಥ ದೇವಸ್ಥಾನ ಅತ್ತಾವರ 30ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವವನ್ನು ಆಗಸ್ಟ್ 22 ಮತ್ತು ಆಗಸ್ಟ್ 23ರಂದು ಸರಳವಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಶ್ರೀ ಕ್ಷೇತ್ರದಲ್ಲಿ ಆಗಸ್ಟ್ 22ರ ಶನಿವಾರ ಬೆಳಗ್ಗೆ 10ರಿಂದ ಶ್ರೀ ವಿನಾಯಕ ಮಂಟಪದಲ್ಲಿ ಶ್ರೀ ಗಣೇಶನ ವಿಗ್ರಹ ಪ್ರತಿಷ್ಠಾಪನೆಯಿಂದ ಪ್ರಾರಂಭವಾಗುವ ಕಾರ್ಯಕ್ರಮಗಳು 108 ಕಾಯಿಗಳ ಗಣಹೋಮ, ಮಹಾಪೂಜೆ ಹಾಗೂ ರಾತ್ರಿ 8ರ ವೇಳೆ ವಿಶೇಷ ರಂಗಪೂಜೆ ನಡೆಯಲಿದೆ. ಮರುದಿನ ಆಗಸ್ಟ್ 23ರ ಆದಿತ್ಯವಾರ ಮಧ್ಯಾಹ್ನ ರಾಶಿ ಹಬ್ಬದ ಪೂಜೆ, ಮಹಾಪೂಜೆ ಹಾಗೂ ಸಂಜೆ 4ರ ವೇಳೆಗೆ ಶ್ರೀ ಗಣೇಶ ದೇವರ ಮೂರ್ತಿಯ ವಿಸರ್ಜನೆ ಕಾರ್ಯಕ್ರಮ ನಡೆಯಲಿರುವುದು. ಈ ಬಾರಿ ಸಾಂಸ್ಕೃತಿಕ ಹಾಗೂ ಶೋಭಾಯಾತ್ರೆ ನಡೆಯುವುದಿಲ್ಲ. ದೇವರ ದರ್ಶನಕ್ಕೆ ಬರುವ ಭಕ್ತಾದಿಗಳು ಮಾಸ್ಕ್ ಧರಿಸಿ ಹಾಗೂ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಎಂದು ಚಕ್ರಪಾಣಿ ಸೇವಾ ಸಮಿತಿ ಅಧ್ಯಕ್ಷರಾದ ಗೋಪಾಲಕೃಷ್ಣ ಕೋಟ್ಯನ್ ನ್ಯೂಸ್ ಟೈಮ್ಗೆ ಮಾಹಿತಿ ನೀಡಿದರು. ಚಕ್ರಪಾಣಿ ಸೇವಾ ಸಮಿತಿ ಚಕ್ರಪಾಣಿ ದೇವಸ್ಥಾನದ ಆಶ್ರಯದಲ್ಲಿ ನಾವು ಪ್ರಸ್ತಂಪತಿಗಾಗಿ ಈ ವರ್ಷ 30ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ. ಈ ಒಂದು ಪ್ರತಿ ವರ್ಷದಂತೆ ನಾವು ವಿಜೃಂಭಣೆ ಮಾಡುವಂಥ ಪ್ರಮೇಯ ಇಲ್ಲ. ಯಾಕೆಂದರೆ ಸರ್ಕಾರದ ಈ ಕೋವಿಡ್-19 ಕೊರೋನಾದ ಈ ಒಂದು ಪರಿಸ್ಥಿತಿಯಲ್ಲಿ ಸಾರ್ವಜನಿಕರನ್ನು ಸ್ವಲ್ಪ ಆದಷ್ಟು ಮಟ್ಟಿಗೆ ನಾವು ವಿನಂತಿ ಮಾಡ್ತಿದ್ದೇವೆ. ಯಾಕೆಂದರೆ ಬರುವಾಗ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಅದೇ ರೀತಿ ಅಂತರವನ್ನು ಕಾಯಬೇಕು, ಸಮಾನ ಅಂತರವನ್ನು ಕಾಯಬೇಕು. ಅದೇ ಅಲ್ಲದೆ ಗುಂಪು ಬರುವಂಥ ನಮಗೆ ಪ್ರಮೇಯ ಇಲ್ಲ. ಯಾಕೆ ನಾವು ಸಾರ್ವಜನಿಕವಾಗಿ ಮಾಡುತ್ತೆ ಸರ್ಕಾರದ ಆದೇಶ ಇದೆ, ಇದನ್ನು ನಾವು ಕಡ್ಡಾಯವಾಗಿ ಪಾಲಿಸಬೇಕಾಗ್ತದೆ. ಅದೇ ರೀತಿ ನಮ್ಮ ಈ ಸಲದ ಒಂದು ವಿಜೃಂಭಣೆ ಮಾಡುವಂಥ ಎಲ್ಲ ಗಣಪತಿಗೆ ಸಹ ಗಣೇಶೋತ್ಸವ ಮಾಡ್ತಿದ್ದೇವೆ. ಅದನ್ನು ಸಹ ಸ್ವಲ್ಪ ಕಡಿಮೆ ಇದರಲ್ಲಿ ನಾವು ಮಾಡುವಂಥ ಸಾರ್ವಜನಿಕ ಗಣಯಾಗ ಮಾಡ್ತಿದ್ದೇವೆ. ಅದೇ ರೀತಿ ರಾತ್ರಿ ರಂಗಪೂಜೆ ಮತ್ತು ಮಧ್ಯಾಹ್ನ ಹಬ್ಬದ ಪೂಜೆ ಮಾಡಿ 4 ಗಂಟೆಗೆ ಮರುದಿವಸ 23ರಂದು 4 ಗಂಟೆಗೆ ವಿಸರ್ಜನಾ ಪೂಜೆ ಮಾಡಿ ದೇವಸ್ಥಾನದ ಆವರಣದಲ್ಲಿ ಒಂದು ಪ್ರದಕ್ಷಿಣೆ ಮಾಡಿ ನಂತರ ಚಕ್ರತೀರ್ಥ ದೇವಸ್ಥಾನದ ಚಕ್ರತೀರ್ಥದಲ್ಲಿ ನಾವು ಜಲಸಂಪನ್ನ ಮಾಡ್ತಿದ್ದೇವೆ. ಅಲ್ಲಿ ಸಾರ್ವಜನಿಕರು ಸಂಪೂರ್ಣವಾಗಿ ನಮಗೆ ಸಹಕರಿಸಿದ್ದೇವೆ. ಯಾಕಂದರೆ ಅದನ್ನು ನಾವು ಎಷ್ಟು ಸರ್ಕಾರದ ಆದೇಶ ಪಾಲಿಸ್ತೇವೆ ಅಷ್ಟೇ ಸಾರ್ವಜನಿಕರಿಂದ ನಮಗೆ ಸಹಕಾರ ಬೇಕು. ಅದೇ ರೀತಿ ನಾವು ಈ ಸಲ ಮೆರವಣಿಗೆ ಅಂತ ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ.